ಮಳೆಗಾಲದಲ್ಲಿ ನಮ್ಮೂರಿನ ಚಂದ ನೋಡಿ ಸ್ವರ್ಗಕ್ಕೆ ಸಮ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ರಲ್ಲ? ಮಂಗಳೂರಲ್ಲಿದ್ದೇನೆ, ನಮ್ಮ ಹಳ್ಳಿ ಮನೆ ಅಂತ ಹೇಳಿದ್ನಲ್ಲ, ನಾನು ಹುಟ್ಟಿ ಬೆಳೆದ ಮನೆಯಲ್ಲಿ. ಲಾಸ್ಟ್ ಟೈಮ್ ಒಂದ್ಸರಿ ನಾನು ಈ ಮನೆ ಎಲ್ಲ ತೋರಿಸಿದೆ ನನ್ನ ತಮ್ಮನ ಮದುವೆಗೆ ಬಂದಾಗ. ತುಂಬ ಜನ ಮತ್ತೆ ಆ ವಿಡಿಯೋ ನೋಡಿ ನಿಮ್ಮ ಮನೆ ಪರಿಸರ ಎಲ್ಲ ತುಂಬ ಚೆನ್ನಾಗಿದೆ ಮೇಡಮ್, ಇನ್ನೊಂದು ಸರಿ ವೀಡಿಯೋ ಮಾಡಿ ಕಂಪ್ಲೀಟಾಗಿ ತೋರಿಸಿ ಅಂತ ಕೇಳ್ತಾಯಿದ್ರು. ಅವರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೇನೆ. ಮಳೆ ಟೈಮಲ್ಲಿ ನಮ್ಮೂರು ಎಷ್ಟು ಚೆನ್ನಾಗಿರುತ್ತೆ ಅಂತ ತೋರಿಸ್ತೇನೆ ನೋಡಿ. ಇದು ನಮ್ಮ ಊರಿಗೆ ಹೋಗುವಂತಹ ಟಾರ್ ರೋಡು. ಲಾಸ್ಟ್ ಟೈಮ್ ನಾವು ಊರಿಗೆ ಹೋದಾಗ ಮಾಡಿದಂಥ ವಿಡಿಯೋ ಇದು. ಈ ರೋಡ್ ಪಕ್ಕದಲ್ಲಿ ಅಂದರೆ ಗದ್ದೆ ಬದಿಯಲ್ಲಿ ಏನು ಗೊತ್ತಾ, ಇದು ಈ ತೋಡ್ ಅಂತಾರೆ ನಮ್ಮ ಕಡೆ. ಅಂದರೆ ಚಿಕ್ಕ ಚಿಕ್ಕ ಸ್ಟ್ರೀಮ್ಗಳು ಹರಿತಾ ಇರುತ್ತೆ, ಫುಲ್ ನೀರು ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅವಗಷ್ಟೇ ನಾಟಿ ಮಾಡಿರುವಂತಹ ಗದ್ದೆಗಳಿದು, ಎಷ್ಟು ಚೆನ್ನಾಗಿದೆ ನೋಡಿ ಹಸಿರಾಗಿ. ಇದು ಮನೆಗೆ ಹೋಗುವಂತಹ ದಾರಿ. ನಾವು ಲಾಸ್ಟ್ ಟೈಮ್ ಹೋದಾಗ ಅಂದರೆ ಜುಲೈ ಟೈಮಲ್ಲಿ ತುಂಬ ಮಳೆ ಬರ್ತಿತ್ತು. ನಿಮಗೆ ಫುಲ್ ಮಳೆ ಬಂದಾಗ ಯಾವ ಥರ ಇರುತ್ತೆ ಅಂತ ತೋರಿಸ್ತೇನೆ ನೋಡಿ. ಜೋರಾಗಿ ಮಳೆ ಬರ್ತಾ ಇದೆ. ಅಂದರೆ ಆವಾಗ ನನ್ನ ತಮ್ಮ ತಂಗಿ ಎಲ್ಲ ಕೂಡ ಊರಿಗೆ ಬಂದಿದ್ದರು. ಈ ಮಳೆ ಟೈಮಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಸಿಟೌಟ್ ಇರುತ್ತಲ್ವ, ಅಲ್ಲಿ ಕೂತ್ಕೊಂಡು ಈ ತೋಟ ಅಥವಾ ಈ ಹೊರಗಡೆ ಮಳೆ ಬೀಳೋದನ್ನು ನೋಡೋದಕ್ಕೆ ಸಖತ್ತು ಅಂದರೆ ತುಂಬ ಖುಷಿ ಆಗುತ್ತೆ. ಎಷ್ಟೋ ಸಮಯನಾಗಿದೆ ಮನೆಯಲ್ಲಿ ದಿನ ಊರಲ್ಲಿ ನೋಡೋರಿಗೆ ಅಂತ ಆಶ್ಚರ್ಯ ಅನಿಸಲ್ಲ. ನಾವು ಸಿಟಿಯಲ್ಲಿ ಇದ್ದಿದ್ದು ಒಂದ್ಸರಿ ಹೋದಾಗಿದ್ದು ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಅದನ್ನ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿಯಾಗುತ್ತೆ. ಇದು ಆವಾಗಿನ ವಿಡಿಯೋ, ಈಗ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಒಂದ್ಸರಿ ನಾನು ನಿಮಗೆ ತೋರಿಸ್ತೇನೆ ಫುಲ್ ಸರೌಂಡಿಂಗ್ಸು. ಇದು ಆ್ಯಕ್ಚುಲಾಗಿ ನಮ್ಮ ಮನೆ ಎದುರುಗಡೆ ನಾವು ಹೋಗುವಂಥ ದಾರಿ ಅಥವಾ ರೋಡು. ಇದು ಮನೆ ತನಕನೂ ಹೋಗುತ್ತೆ, ಕ್ರಾಸ್ ರೋಡಿಂದ. ಈ ಥರ ಇದೆ ನೋಡಿ. ಫಸ್ಟ್ ಅಲ್ಲಿ ಕಾಣ್ತಾ ಇದೆಯಲ್ವಾ, ಅದು ಬಾವಿ ನೋಡಿ. ಇಲ್ಲಿ ಬಾಳೆ ಗಿಡ ಮತ್ತು ಈ ಸರಿ ಮತ್ತೆ ಒಂದು ಸ್ವಲ್ಪ ಅಡಿಕೆ ಗಿಡ ಹಾಕಿದ್ದಾರೆ ಪಪ್ಪ ನೋಡಿ. ಇದು ಸರೌಂಡಿಂಗ್ಸ್ ಈ ಥರ ಇರುತ್ತೆ ಫುಲ್ಲು. ನಿಮಗೆ ಒಂಥರ ಹೇಳಬೇಕು ಅಂತಂದರೆ ಈ ಕಾಡಿನ ಮಧ್ಯೆ ಮನೆ ಇರುತ್ತಲ್ವ, ಅದೇ ಥರ ಇರುತ್ತೆ ಆಲ್ಮೋಸ್ಟ್ ನಮ್ಮ ಮನೆ. ಫುಲ್ಲು ಹಸಿರು, ಅದರ ಮಧ್ಯೆ ಮನೆ ಇರೋ ಥರ ಇರುತ್ತೆ ನೋಡಿ. ಬೆಳಗ್ಗೆ ಒಂದು 10 ಗಂಟೆ ಆಗಿರೋದು ಅಷ್ಟೇ, ಸರಿಯಾಗಿ ಬಿಸಿಲು ಹೊಡಿತಾ ಇದೆ. ಆಲ್ರೆಡಿ ತುಂಬ ಸೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ. ಫುಲ್ ಬೆವರು ಇಳೀತಾ ಇದೆ. ಬಟ್ ಈ ಬೆವರಿಗೆ ಬೇಜಾರು ಅಂತ ಅನಿಸಲ್ಲ, ಒಂಥರ ಫ್ರೆಶ್ನೆಸ್. ಫುಲ್ಲು ಬೆವರು ಎಲ್ಲ ಮೈಯಿಂದ ಇಳಿದೋದ್ರೆ ಫುಲ್ಲು ಫ್ರೆಶ್ನೆಸ್ ಇರುತ್ತೆ, ಮೈಯೆಲ್ಲ ಲೈಟ್ ಆದಾಗ ಅನಿಸ್ತಾ ಇರುತ್ತೆ. ಬೇರೆ ಕಡೆಯಿಂದ ಬಂದವರಿಗೆ ಇಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಈ ಸೆಕೆಗೆ, ಬ್ಯಾಂಗ್ಳೂರಿಂದೆಲ್ಲ. ಬಟ್ ಇಲ್ಲಿ ಇದ್ದವರಿಗೆ ಅಡ್ಜಸ್ಟ್ ಆಗಿರುತ್ತೆ. ಹಾಯ್, ಎಲ್ಲಿದೆಯಾ ನೀನೀಗ? ಊರಲ್ಲಿ. ಎಲ್ಲಿ ಊರಲ್ಲಿ? ಯಾರ ಊರಲ್ಲಿ? ಎಲ್ಲಿ ನಿನ್ನ ಅಜ್ಜನೂರು? ಇಲ್ಲೆಂತಂದ್ರೆ ಇಲ್ಲಿ ಊರಿನ ಹೆಸರು? ಮಂಗಳೂರು. ಚಂದ ಉಂಟು ಅಜ್ಜನೂರು? ಅದು ನಮ್ಮ ಮನೆ ಅಂಗಳ ಬರುತ್ತೆ. ಈ ಕಡೆ ಪಕ್ಕದಲ್ಲಿ ಬಾವಿ ಇದೆ, ಬಾವಿ ತೋರಿಸ್ತೀನಿ ನೋಡಿ. ತುಂಬ ಆಳ ಇದೆ, ನೀರಿದೆ. ನಾವು ಮನೆ ಯೂಸ್ಗೆ ಇದರಿಂದನೇ ನೀರು ಪಂಪ್ ಮಾಡಿ ತೆಗಿತೀವಿ, ಕುಡಿಲಿಕ್ಕೆಲ್ಲ ಡೈರೆಕ್ಟಾಗಿ ಕುಡಿತೀವಿ ಇದರಲ್ಲಿ. ಅಂದರೆ ಕಲ್ಲಿಂದ ಬರೋ ವಾಟರ್ ತುಂಬ ಸ್ವೀಟಿಶ್ ಆಗಿರುತ್ತೆ ಈ ನೀರು. ಈ ನೀರನ್ನು ಕುಡಿದರೆ ನಿಮಗೆ ಬೇರೆ ಯಾವ ನೀರು ರುಚಿಸಲ್ಲ ನೋಡಿ. ಇದೆಲ್ಲ ನಮ್ಮ ಮನೆ ಅಕ್ಕಪಕ್ಕದಲ್ಲಿರುವಂಥದ್ದು. ದಾಸವಾಳ ಗಿಡದಲ್ಲಿ ಫುಲ್ಲು ಹೂ ಬಿಟ್ಟಿದೆ, ತುಂಬಾ ದೊಡ್ಡದಾಗಿದೆ ನೋಡಿ. ಇದು ನೋಡಿ, ಇದು ಎಂಟ್ರೆನ್ಸ್, ಮನೆಗೆ ಎಂಟರ್ ಆಗುವಂಥ ಪ್ಲೇಸ್ ಇದು. ಇವಾಗ ರೋಡ್ ಇರೋದ್ರಿಂದ ನಾವು ಕಾರನ್ನು ಮನೆ ತನಕನೂ ತೊಗೊಂಬರ್ಬೋದು. ಮುಂಚೆ ಇಲ್ಲದಿದ್ದರೆ ಇಲ್ಲಿಂದ ಅರ್ಧ ಕಿಲೋಮೀಟರ್ ತನಕ ರೋಡ್ ಇರಲಿಲ್ಲ. ತುಂಬ ಹಳ್ಳಿ ಅಂತಂದರೆ ತುಂಬ ಹಳ್ಳಿ ಇತ್ತು. ಇವಾಗೆಲ್ಲ ಫೆಸಿಲಿಟಿ ಆಗಿದೆ. ಮನೆ ಅಂಗಳಕ್ಕೆಲ್ಲ ಕಾಂಕ್ರೀಟ್ ಹಾಕಿದ್ದೀವಿ. ಸುತ್ತ ನೋಡಿ, ಫುಲ್ಲು ಸುತ್ತ ಹಸಿರೇ ಇರುವಂಥದ್ದು. ಫಸ್ಟ್ ನಾನು ಮನೆ ಒಳಗಡೆ ಹೇಗಿದೆ ತೋರಿಸ್ತೀನಿ. ನಮ್ಮದು ಹಂಚಿನ ಮನೆ, ಹಳ್ಳಿಯಲ್ಲಿ ಇರುವಂತಹ ಹಂಚಿನ ಮನೆ, ರೆಡ್ ಆಕ್ಸೈಡ್ ಹಾಕಿ ಮಾಡಿರುವಂಥದ್ದು ನೋಡಿ. ಸೆಕೆಗಾಲಕ್ಕೆ ತುಂಬ ತಂಪಾಗಿರುತ್ತೆ. ಇದು ಚಾವಡಿಯಲ್ಲಿ ನೀವು ಒಳಗಡೆ ಹೋಗ್ತಾ ಇದ್ದಾಗೆ ದೇವರದ್ದು ಸ್ಟ್ಯಾಂಡ್ ಬರುತ್ತೆ.
ಅದಾದ ನಂತರ ನಮ್ಮ ಅಜ್ಜಿ ಪಪ್ಪ ನಮ್ಮ ತೀರ್ಕೊಂಡಿದ್ದಾರೆ ಅವ್ರದ್ದೊಂದು ಫೋಟೋ ಇದೆ. ಇದು ವಾಲ್ ನೋಡಿದ್ರಲ್ವಾ, ಇದು ಚಾವಡಿ. ಇದಾದ ನಂತರ ಒಳಗಡೆ ಹೋದಾಗೆ ಇನ್ನೊಂದು ನಿಮಗಿಲ್ಲಿ ಪ್ಯಾಸೇಜ್ ಥರ ಲಿವಿಂಗ್ ರೂಮ್ ಥರ ಸಿಗುತ್ತೆ. ಇದು ಒಂದು ಸ್ವಲ್ಪ ದೊಡ್ಡದಿದೆ. ಅದಾದ ನಂತರ ಇಲ್ಲೊಂದು ರೂಮ್ ಇದೆ. ಲೆಫ್ಟ್ ಸೈಡ್ಗೆ ಈ ಕಡೆ ಒಂದು ರೂಮ್ ಇದೆ. ಈಗ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕತ್ಲೆ ಇದೆ. ಅದಾದ ನಂತರ ಇದೊಂದು ರೂಮು. ಇಲ್ಲಿ ನಾವು ನಂಬೋ ದೈವ ಅಂತಾರಲ್ಲ, ಅದರದ್ದು ಏನಂತಾರೆ, ಮಂಚ ಎಲ್ಲ ಇದೆ. ಇಲ್ಲಿ ಪೂಜೆ ಎಲ್ಲ ನಾವು ಮಾಡ್ತೀವಿ. ಅದಾದ ನಂತರ ಇದು ಅಡುಗೆ ಮನೆ ನಮ್ಮದು. ಲಿವಿಂಗ್ ರೂಮಿಂದ ಹೊರಗಡೆ ಅಂದರೆ ರೈಟ್ ಸೈಡಿಗೆ ಬಂದರೆ ಹೊರಗಡೆ ಫುಲ್ ಈ ಥರ ಸಿಟ್ಔಟ್ ಟೈಪ್ ಮಾಡಿದ್ದೀವಿ. ಇಲ್ಲಿ ಫುಲ್ ಸ್ಪೇಸ್ ಇದೆ. ಇಲ್ಲಿಂದ ಲೆಫ್ಟಿಗೆ ಹೋಗ್ತಾ ಇದ್ದರೆ ಅಂದರೆ ಫುಲ್ ಮನೆ ಎಂಡಲ್ಲಿ ಈ ಕಡೆ ಬಾತ್ರೂಮ್ ಟಾಯ್ಲೆಟ್ಸ್ ಎಲ್ಲ ಇದೆ. ಇದು ನಮ್ಮದು ಹಳೇ ಸ್ಟೈಲ್ದು ಬಾತ್ರೂಮು. ಅಂದರೆ ಈ ಹಂಡೆಯಲ್ಲಿ ನೀರು ಕಾಯಿಸ್ತಾರಲ್ವ, ಅದು ಇದು ನೋಡಿ. ಹಂಡೆನ ಫುಲ್ ಮಾಡಿ ಹೊರಗಡೆಯಿಂದ ಬೆಂಕಿ ಹಾಕ್ತಾರೆ, ನೀರಿಲ್ಲಿ ಬಿಸಿ ಆಗ್ತಾ ಇರುತ್ತೆ. ಹಂಡೆ ಬಿಸಿ ನೀರು ಸ್ನಾನ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದಾದ ನಂತರ ಇಲ್ಲೊಂದು ಇಂಡಿಯನ್ ಟಾಯ್ಲೆಟ್ ಇದೆ. ಈ ಕಡೆ ನಮ್ಮದು ವೆಸ್ಟರ್ನ್ ಬಾತ್ರೂಮ್ ಇದೆ. ಇಲ್ಲಿ ಇದು ರೀಸೆಂಟಾಗಿ ಮಾಡಿರುವಂಥದ್ದು. ಇಲ್ಲಿ ನೋಡಿ, ಇದು ಮನೆ ಲೆಫ್ಟ್ ಸೈಡಿಗೆ ಸಿಟೌಟ್ ಥರ ಮಾಡಿರೋದು. ಫುಲ್ಲು ಇಲ್ಲಿಂದ ಆ ಎಂಡ್ ತನಕ ಇದೆ. ಮಳೆ ಬರ್ತಾ ಇರಬೇಕಾದ್ರೆ ಎಲ್ಲ ಇಲ್ಲಿ ಕೂತ್ಕೊಂಡು ಟೀ ಕಾಫಿ ಕುಡಿಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯೂಶ್ವಲಿ ಮನೆಗೆ ಯಾರು ಗೆಸ್ಟ್ ಬಂದರೂ ನಾವು ಮನೆ ಒಳಗಡೆ ಕೂತ್ಕೊಂಡು ಮಾತಾಡೋದು ಕಮ್ಮಿ. ಎಲ್ಲ ಇಲ್ಲಿ ಹೊರಗಡೆನೇ ಜಗಲಿ ಮೇಲೇ ಕೂತ್ಕೊಂಡು ಮಾತಾಡುವಂಥದ್ದು. ಅದರಿಂದ ಡೈನಿಂಗ್ ಟೇಬಲ್ ಕೂಡ ಇಲ್ಲೇ ಇಟ್ಟಿದ್ದೀವಿ. ಇಲ್ಲಿ ಫುಲ್ಲು ಜಗಲಿಯಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ಮಲಗೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈ ಎಂಡಿಂದ ಆ ಎಂಡ್ ತನಕ ಕಂಪ್ಲೀಟ್. ಇದು ನೋಡಿ ಮನೆ ಹಿತ್ತಲು. ಇಲ್ಲೊಂದು ಹಲಸಿನ ಮರ ಇದೆ. ನಂತರ ಇಲ್ಲಿ ಮಲ್ಲಿಗೆದು ಗಿಡ ತುಂಬ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ಹೂವಿನ ಗಿಡ ಎಲ್ಲ ಇದೆ. ಬಸಳೆ ಚಪ್ರ ಇದೆ. 365 ಡೇಸ್ ಕೂಡ ಬಸಳೆ ಚಪ್ರ ಅಂತೂ ಮನೇಲಿ ಇದ್ದೇ ಇರುತ್ತೆ. ಹಾಗೆ ನಿಮ್ಮ ಮನೆಗೆ ಬೇಕಾಗಿರುವಂತಹ ತರಕಾರಿ, ಅಲಸಂಡೆ ಇರ್ಬೋದು, ಬೆಂಡೆ ಇರ್ಬೋದು, ಬದನೆ ಇರ್ಬೋದು, ಯೂಶ್ವಲಿ ಪಪ್ಪ ಮನೆಯಲ್ಲಿ ಬೆಳೀತಾ ಇರ್ತಾರೆ. ಹಾಗೆಯೇ ಸುತ್ತ ಹೂವಿನ ಗಿಡ ಹಾಕಿದ್ದೇವೆ. ಇಲ್ಲೊಂದು ನಮ್ಮದು ನಾಯಿದು ಗೂಡು ಕೂಡ ಇದೆ. ಮನೆ ಹೊರಗಡೆನೇ ಇರುತ್ತೆ ಇದು ನಾಯಿ. ವೆಯ್ಟ್, ಇದೊಂದು ವ್ಲಾಗ್ ಮಾಡಿ ಬರ್ತೇನೆ, ಆಮೇಲೆ ಹೋಗೋಣ. ಎಲ್ಲ ತೋರಿಸಿ. ಇದು ಮನೆ ಪಕ್ಕದಲ್ಲಿ ಇಲ್ಲಿ ನೋಡಿದು ಕರಿಬೇವಿನ ಮರ ಎಷ್ಟು ಚಂದ ಆಗಿದೆ ನೋಡಿ. ನಮಗೆ ಅಡುಗೆಗೆ ಇದೇ ಮರದಿಂದ ಇಂಥದ್ದು ತುಂಬ ಮರಗಳಿದೆ ಇಲ್ಲಿ. ಇದು ರೀಸೆಂಟಾಗಿ ಹಾಕಿರುವಂಥದ್ದು ಅಡಿಕೆ ಗಿಡ. ಈ ಮರಕ್ಕೆ ತೆಕ್ಕಿದ ಮರ ಅಂತ ಹೇಳ್ತಾರೆ, ತೆಕ್ಕಿ ಗಿಡ ನೋಡಿ. ಅಲ್ಲಿ ಮೇಲ್ಗಡೆ ಅದೇ ಇರು, ಅಲ್ಲಿ ಮೇಲ್ಗಡೆ ನೋಡಿ ಇದ್ರದ್ದು ಮರ ಇದೆ, ತೆಕ್ಕಿದ ಮರ ಕಾಣ್ತದೆ ಅದು. ಇಲ್ಲಿ ಇದ್ರದ್ದು ಗಿಡ ಇದೆ. ಈ ಎಲೆಯಲ್ಲಿ ಅದೇ ನನ್ನ ಮಗಳು ಹೇಳ್ತಾ ಇದ್ಲಲ್ಲ, ಇದರಲ್ಲಿ ಈ ಕಡುಬುಗಳನ್ನೆಲ್ಲ ಮಾಡ್ತಾರೆ ನಮ್ಮ ಕಡೆ. ಅಂದರೆ ಕಡುಬು ಮಾಡಿ ಇದರಲ್ಲಿ ಫೋಲ್ಡ್ ಮಾಡಿ ಸ್ಟೀಮಲ್ಲಿ ಬೇಯಲಿಕ್ಕಿರ್ತಾರೆ. ಈ ಇದಿರುತ್ತಲ್ವ ಕೆಸುವಿನ ಪತ್ರೊಡೆ ಕೂಡ ಇದರಲ್ಲೇ ಮಾಡ್ತಾರೆ.
ಈ ಹುಡುಗಿಗೆ ಊರಿಗೆ ಬಂದರೆ ತುಂಬ ಇಷ್ಟ, ಇಲ್ಲಿ ಕುಣ್ಕೊಂಡಿರೋದು ಅಂತಂದರೆ. ನೀನು ಆ ಥರ ಹುಲ್ಲಿನ ಮಧ್ಯೆ ಕಾಲು ಹಾಕಬೇಕಾದ್ರೆ ಜಾಗ್ರತೆ ಬೇಬಿ, ಹಾವೆಲ್ಲ ಇರುತ್ತೆ. ಇವಾಗ ನಾವು ಗದ್ದೆ ಕಡೆ ಹೋಗ್ತಾ ಇದ್ದೇವೆ. ಇದು ಒಂದು ನಮ್ಮದು ದೈವದು ಗುಡಿ ಅಂತಾರಲ್ವ, ಆ ಥರ. ಅಂದರೆ ಕಟ್ಟೆ, ಗುಡಿಯಲ್ಲ ಕಟ್ಟೆ, ಪಂಜುರ್ಲಿ ಮತ್ತು ಕಲ್ಲುಟ್ಟಿ ಅಂತ ನಂಬೋ ಜಾಗದು. ನೋಡಿ ಕೇಳಿಸ್ತಿದೆಯಾ ನವಿಲು ಕೂಗೋದು. ಇದು ನೋಡಿ, ಇದು ಟಾರ್ ರೋಡು. ಈ ರೋಡು ಸೀದಾ ಇನ್ನೊಂದು ಹಳ್ಳಿಗೆ ಹೋಗುತ್ತೆ ಆ ಕಡೆ. ಇಲ್ಲಿ ಈ ಕಡೆ ಹೋದರೆ ನಮ್ಮನೆ. ತೋರಿಸಿಲಿ, ಶಂಖ ಹೂವು ಅದು. ನೋಡಿ, ಇದು ಹಳ್ಳಿ, ಇದು ಹಳ್ಳಿಯ ನಿಜವಾದ ಬ್ಯೂಟಿ. ಕೆಸರು ಇದು ಮಾಡಬೇಡ. ನೋಡಿ ಆ ಕಡೆಯಿಂದ ನೀರು ಬರ್ತಾ ಇದೆ, ನೀರು ಹರ್ಕೊಂಡು ಹೋಗ್ತಾ ಇದೆ. ಇದು ನೋಡಿ, ಈ ಎಲೆ ಕೆಸುವಿನೆಲ್ಲ ಪತ್ರೊಡೆ ಮಾಡ್ತೀವಲ್ವ ಅದರದ್ದು. ಇದು ಏನು ಹುಲ್ಲು ಗೊತ್ತಿಲ್ಲ, ಬಟ್ ದನ ಎಲ್ಲ ತಿಂತದೆ ಇದನ್ನ ಚಂದ ಮಾಡಿ. ಥಂಡಿ ಇಲ್ಲ ನೀರು, ಇದಕ್ಕೆ ಇಲ್ಲಿ ಆಟ ಆಡೋದು ಅಂತಂದರೆ ತುಂಬ ಇಷ್ಟ. ಪ್ಯೂರ್ ಆಗಿರುವಂಥ ನೀರಿದು, ಇದರಲ್ಲಿ ಯಾವುದೇ ಕೆಮಿಕಲ್ ಏನು ಮಿಕ್ಸ್ ಆಗಿರಲ್ಲ. ಇದು ಇನ್ನೊಂದು ಎಡ್ಜು ಗದ್ದಿದು. ಇಲ್ಲಿ ರೋಡಿಗೆ ಒಂದು ಅಂದರೆ ಇಲ್ಲೊಂದು ತೋಡು ಅಥವಾ ಸ್ಟ್ರೀಮ್ ಥರ ಇದೆ, ಅದಕ್ಕೆ ಒಂದು ಬ್ರಿಡ್ಜ್ ಅಂತಾರಲ್ವ ಅದನ್ನ ಮಾಡಿದ್ದಾರೆ. ನೋಡಿ ಆ ಬ್ರಿಡ್ಜ್ ಹತ್ರ ಇದ್ದೇವೆ ಈಗ. ಕಾಣ್ತಾ ಇದೆಯಾ? ಏನು ಮಾಡ್ತಿದ್ಯಾ? ಅದು ಶಾರ್ಪ್ ಇದೆ ಅದರದ್ದು ಎಡ್ಜ್. ನೀನು ಹೀಗೆ ಮಾಡಿದರೆ, ಕೈಯಿಂದ ಹೀಗೆ ಮಾಡಿದರೆ ಕೈ ಕಟ್ಟಾಗುತ್ತೆ ನೋಡು, ತುಂಬ ಶಾರ್ಪ್ ಇರುತ್ತೆ. ಅದು ಏನು ಕ್ರಾಸ್ ಗೊತ್ತಿಲ್ಲ, ಕೈ ಏನಾದರೂ ಹಿಂಗೆ ಮಾಡಿದರೆ ಕೈ ಕಟ್ಟಾಗುತ್ತೆ. ನೋಡಬೇಕಾದ್ರೆ ಇದು ಜಸ್ಟ್ ನೋಡು, ಈ ಥರ ಹಿಂಗೆ ಮುಟ್ಟಿದ್ರೆ ನೋಡು ಅಷ್ಟು ಶಾರ್ಪ್ ಇರುತ್ತೆ. ಬಾ, ಇಷ್ಟೇ. ಇದು ನಮ್ಮ ಹಳ್ಳಿ ಮನೆಯ ಮತ್ತು ಹಳ್ಳಿ ಮನೆಯ ಸುತ್ತಮುತ್ತದ ಮಾಡಿರುವಂತಹ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.